ಮಧುಗಿರಿ ತಾಲೂಕಿನ ಪುರವಾರ ಹೋಬಳಿಯ ಬ್ಯಾಲ್ಯ ಗ್ರಾಮದ 97ರ ಸರ್ವೆ ನಂಬರ್ನಲ್ಲಿ ಒತ್ತುವರಿಯಾಗಿರುವ ಕುಂಟೆ ಕರಾಬು ಸ್ಥಳವನ್ನು ಸರ್ವೆ ನಡೆಸಿ ಜಾನುವಾರುಗಳಿಗೆ ಹಾಗೂ ಜನರಿಗೆ ಅನುಕೂಲ ಮಾಡಿಕೊಡಿ ಎಂದು ಸಾಮಾಜಿಕ ಕಾರ್ಯಕರ್ತ ಹದ್ರಾಳು ನಾಗಭೂಷಣ್ ನೀಡಿದ್ದ ದೂರಿನ ಮೇರೆಗೆ ಸ್ಥಳಕ್ಕೆ ಆಗಮಿಸಿದ ಮಧುಗಿರಿ ತಹಶೀಲ್ದಾರ್ ಡಾ ಜೆ ವಿಶ್ವನಾಥ್ ಹಾಗೂ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕ ವೀರಣ್ಣ ಅವರು ನೇತೃತ್ವದಲ್ಲಿ ಸರ್ವೆ ಕಾರ್ಯ ನಡೆಸಿ ಗಡಿಯನ್ನು ಗುರುತಿಸಿದ್ದಾರೆ. ಈಗಾಗಲೇ ಒಂದು ಬಾರಿ ಸರ್ವೆ ಕಾರ್ಯ ನಡೆದಿದ್ದು ಎಡಿಆರ್ಎಲ್ ನೇತೃತ್ವದಲ್ಲಿ ಕಂದಾಯ, ಪೊಲೀಸ್ ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳ ಸಹಯೋಗದೊಂದಿಗೆ ಎರಡನೇ ಹಾಗೂ ಮುಖ್ಯ ಸರ್ವೆ ಕಾರ್ಯ ನಡೆದಿದೆ. ತಾಲೂಕು ಆಡಳಿತದಿಂದ ನನಗೆ ಬ್ಯಾಲ್ಯ ಗ್ರಾಮ ಸರ್ವೆ ನಂಬರ್ 97ರಲ್ಲಿ 13 ಎಕರೆ 35 ಗುಂಟೆ ಒತ್ತುವರಿ ಸಂಬಂಧ ಒತ್ತುವರಿ ಸಂಬಂಧ ಗಡಿ ನಿರ್ಧಾರ ಮಾಡಲಿಕ್ಕೆ ಮೊನ್ನೆ ತಹಸೀಲ್ದಾರ್ ಅವರಿಂದ ಆದೇಶ ಬಂದಂತೆ ನಾನು ನನ್ನ ಸಿಬ್ಬಂದಿಯೊಂದಿಗೆ ಇವತ್ತು ಸರ್ವೆ ನಂಬರ್ 97ರ ಗಡಿ ಗುರುತಿಸ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಇದಿಲ್ಲದಂಗೆ ನಾನು ಸಾರ್ವಜನಿಕ ಸರ್ವೆ ಮೂಲ ದಾಖಲೆಗಳ ಆಧಾರದ ಮೇಲೆ ನಿಯತ್ತಾಗಿ ನನ್ನ ಸರ್ವೆ ನಂಬರ್ 97ನ ಗ್ರಾಮಸ್ಥರ ಸಮಕ್ಷಮ ಮತ್ತು ರಕ್ಷಣಾ ಇಲಾಖೆ ಮತ್ತು ತಹಸೀಲ್ದಾರ್ ಅವರ ಸಮಕ್ಷಮ ನಂಗೆ ನಿಷ್ಪಕ್ಷಪಾತವಾಗಿ ಗಡಿ ಗುರುತನ್ನ ತೋರಿಸ್ಕೊಡ್ತೀನಿ.